ಕ್ರೈಸ್ತ ಬಾಂಧವರ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡೋದು ಸಾಮಾನ್ಯ. ಆದರೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಂದಳಿಕೆ ಗ್ರಾಮದ ಹಿಂದೂ ಕುಟುಂಬವೊಂದು ಕ್ರಿಸ್ಮಸ್ ಆಚರಣೆ ಮಾಡುವ ಮೂಲಕ ಧರ್ಮಗಳ ನಡುವಿನ ಬಾಂಧವ್ಯಕ್ಕೆ ಹೊಸ ಮುನ್ನುಡಿ ಬರೆಯುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಕಾರ್ಕಳದ ನಂದಳಿಕೆಯ ಸರಳ ಎಸ್ ಹೆಗ್ಡೆಯವರ ಗೋದಲಿಯನ್ನ ನಿರ್ಮಾಣ ಮಾಡಿ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡಿದ ಮಹಿಳೆಯಾಗಿದ್ದು, ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ನ ಶುಭ ಸಂದೇಶವನ್ನು ರವಾನಿಸಿದ್ದಾರೆ. ಸರಳ ಎಸ್ ಹೆಗ್ಡೆಯವರ ಈ ಸೌಹಾರ್ದತೆಯ ಗೋದಲಿಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಮಾತರೆಗ್ಲ ಕ್ರಿಸ್ಮಸ್ ಪರ್ಬದ ಶುಭಾಶಯ. ಎಂಕುಲು ಪೋಯಿ ವರ್ಷಲ ಮಲ್ದ ಈ ವರ್ಷಲ ಒಂಜಿ ಕ್ರಿಬ್ ಮಲ್ಪುಗ ಪಂದು ಆಸೆ ಆಣೆ ಎಂಕಲು ಪೋಯಿ ವರ್ಷಲ ಮಲ್ದ ಎಂಕುಲು ಈಗ ಈ ವರ್ಷಲ ಮಲ್ದ ಅವು ಕ್ರೈಸ್ತರೇ ಮಲ್ಪಡು ಬಂದಿಜ್ಜಿ ನಮ್ಮಲ್ಲ ಮಲ್ಪೋಲಿ ಅನ್ಪಿನ ಒಂಜಿ ಮನಸಾಣೆ ಎಂಕಲಿಗೆ ಎಂಕಲ್ನ ಉತ್ಸವದ ಟೈಮುಡು ಮಾತ ಕ್ರೈಸ್ತ ಬಾಂಧವ್ಯರು ಬಾರಿ ಎಂಕಲಿಗೆ ಸಹಕಾರ ಕೊರ್ಪೇರು. ಅಂಚನೆ ದೇವರು ಮಾತೆರೆಗ್ಲ ಒಂಜೆ ಮಾತಲ ದೇವರು ಒಂಜೇ ಲೆಕ್ಕ ಅಂತ ಪಂದು ಎಂಕುಲು ಎನ್ನುವ ಅಂಚೆ ಎಂಕುಲ ಒಂಜಿ ಯೇಸು ಸ್ವಾಮಿಗೆ ಎಂಕಲ್ ಒಂಜಿ ಕಿನ್ಯ ಸೇವೆ ಪಂದು ಮಲ್ದ.